ಸಮಗ್ರ ಜೀರ್ಣೋದ್ಧಾರಗೊಂಡ ಬಾರ್ಕೂರು ಶ್ರೀ ಬ್ರಹ್ಮಲಿಂಗ ವೀರಭದ್ರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಂಗಳವಾರ ನಡೆದ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಆಗಮಿಸಿ ದೇವರ ದರ್ಶನ ಪಡೆದರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತ್ತು. ಈ ಸಂದರ್ಭ ಮಾತನಾಡಿದ ಅವರು, ನಿತ್ಯೋತ್ಸವ ಕಂಡ ಬಾರ್ಕೂರು ನಾನಾ ಜಾತಿಯವರ ಮೂಲ ಸ್ಥಳ ಎನ್ನುವ ಕಾರಣದಿಂದ ಮತ್ತೆ ದೇವಸ್ಥಾನಗಳ ಜೀರ್ಣೋದ್ಧಾರದಿಂದ ಧರ್ಮ ಆಚರಣೆ ಹೆಚ್ಚಿನ ದೇವಸ್ಥಾನಗಳ ಶಾಶ್ವತ ಉಳಿವಿಗೆ ಕಾರಣವಾಗಿದೆ. ಮಾನವರು ಜೀವಿತಾವಧಿಯಲ್ಲಿ ಧರ್ಮ ಮತ್ತು ದೇವರಲ್ಲಿ ನಂಬಿಕೆ ವಿಶ್ವಾಸ ಇರಿಸಿ ಮಾಡುವ ಭಕ್ತಿಯಿಂದ ಪುಣ್ಯ ಎನ್ನುವ ಖಾತೆಯಲ್ಲಿ ಶಾಶ್ವತ ಠೇವಣಿ ಇರಿಸಿದಂತೆ ಎಂದರು. ಧರ್ಮಸಭೆಗೆ 120 ಕಿಲೋಮೀಟರ್ 2 ಸಲ ಬರಬೇಕಾಗುತ್ತೆ. ಹಾಗಾಗಿ ಅಂತಹ ಅನಿವಾರ್ಯತೆಯಿಂದಾಗಿ ನಾನು ಕೆಲವರು ತಡ ಮಾಡಿದ್ದು ಹೌದು. ಇಲ್ಲಿಗೆ ಬಹಳ ಪ್ರೀತಿಯಿಂದ ಬಂದೆ. ಬಾರ್ಕೂರು ಬಹಳ ಮುಖ್ಯವಾದ ಕ್ಷೇತ್ರ ಅಂತ ನಮ್ಮ ಶಾಂತರಾಮ್ ಶೆಟ್ಟಿ ಹೇಳಿದರು. ನಿಜವಾಗಿ ಬಾರ್ಕೂರಿನ ಇತಿಹಾಸ ನೋಡಿದರೆ ಇಲ್ಲಿಯ ರಾಣಿಯರು, ಇಲ್ಲಿ ರಾಜರು, ಇಲ್ಲಿಯ ಆಡಳಿತ ಮಂಡಳಿ ಆಡಳಿತದ ಸಾವಿರಾರು ವರ್ಷಗಳಿಂದ ಈ ಬಾರ್ಕೂರು ಸೀಮೆಯನ್ನು ಬೆಳಗಿಸಿದ್ದಾರೆ. ಇಲ್ಲಿಯ ಅನೇಕ ದೇವಾಲಯಗಳನ್ನು ನಿರ್ಮಿಸಿದ್ರು ಕೂಡ ಅದು ಶಾಶ್ವತಗಳು ಬೇರೆಲ್ಲ ಯಾವುದು ಉಳಿಲಿಲ್ಲ. ಅನೇಕ ಕಾರ್ಯಗಳನ್ನು ಮಾಡಿರ್ಬೋದು, ಮಂಟಪಗಳು ಮಾಡಿರ್ಬೋದು, ದಾನಧರ್ಮಗಳು ಮಾಡಿರ್ಬೋದು, ಚಿನ್ನಾಭರಣಗಳನ್ನು ಮಾಡಿಸಿರ್ಬೋದು, ಹೆಂಡತಿ ಮಕ್ಕಳಿಗೆ ಮಾಡಿಸಿರ್ಬೋದು, ಆಸೆ ಪಾಸೆ ಯಾವುದು ಕೊನೆಗೆ ಉಳಿಯುವುದು ಯಾವುದಿದ್ರೆ ದೇವಾಲಯಗಳು ಮಾತ್ರ. ಹಾಗೆ ಇಲ್ಲಿ ಒಂದೊಂದು ದೇವಾಲಯಗಳನ್ನು ನೀವು ಗುರುತಿಸಿದ್ರೆ ಅಲ್ಲಿ ಪ್ರತ್ಯೇಕವಾದಂಥ ದೇವಾಲಯಗಳು ಮತ್ತು ಅಲ್ಲಿಯ ವೈಶಿಷ್ಟ್ಯತೆ ನಿಮಗೆ ಗೊತ್ತಾಗುತ್ತೆ. ನಮಗೆ ಯಾವ ರೀತಿ ಒಬ್ಬ ಮನುಷ್ಯ ಹೋಗಿ ಒಬ್ಬ ಗುರುಗಳ ಹತ್ರ ಕೇಳಿದಂತೆ, ಸ್ವಾಮಿ ನಮಗೆ ದೇವರನ್ನ ಹೇಗೆ ಕಾಣೋದು, ದೇವರನ್ನು ಸ್ಮರಿಸುವುದು ಹೇಗೆ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾಳೆ ಬಾ ನಿನಗೆ ತೋರಿಸ್ತೇನೆ ಅಂತಾರೆ. ಎಲ್ಲಿ ಬರಬೇಕು? ನದಿ ತೀರಕ್ಕೆ ಬಾ ಅಂತ ಹೇಳಿದ್ರು. ನದಿ ಕರ್ಕೊಂಡು ಹೋಗಿ ಈಗೇನು ಕುಂಭಮೇಳದಲ್ಲಿ ನೀವು ಟಿವಿಯಲ್ಲಿ ನೋಡ್ತೀರಿ ಮುಳುಗಿ ಸ್ನಾನ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಹೆಗ್ಡೆ ಅವರನ್ನ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ಶೆಟ್ಟಿಗಾರ್ ಮತ್ತು ವಿವಿಧ ದಾನಿಗಳನ್ನ ಹೆಗ್ಡೆಯವರು ಸನ್ಮಾನಿಸಿದರು. ರಮೇಶ್ ಭಟ್ ನಾಯರ್ಬೆಟ್ಟು, ಆಡಳಿತ ಮುಕ್ತೇಸರರಾದ ಡಾಕ್ಟರ್ ಜಯರಾಮ್ ಶೆಟ್ಟಿಗಾರ್, ಉದ್ಯಮಿ ಆನಂದ್ ಸಿ ಕುಂದರ್, ಬಾರ್ಕೂರು ಶಾಂತರಾಮ್ ಶೆಟ್ಟಿ, ಧನಂಜಯ ಶೆಟ್ಟಿ ಮಂದಾರ್ತಿ, ಮಂಜುನಾಥ್ ರಾವ್ ಬಾರ್ಕೂರು, ಲಕ್ಷ್ಮಣ ಕರಾವಳಿ, ಎಚ್ಎ ಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಬಾರ್ಕೂರು ಕೋಟಿಕೇರಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಬಾರ್ಕೂರು ರಥ ಬೀದಿಯ ಮೂಲಕ ಕಲ್ಲು ಚಪ್ಪರದ ಬಳಿಯಿಂದ ದೇವಸ್ಥಾನಕ್ಕೆ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಬರಮಾಡಿಕೊಳ್ಳಲಾಯಿತು. ಸಹಸ್ರಾರು ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.